ಬಂಟ್ವಾಳ ವರ್ತಕರ ವಿವಿಧೋದ್ದೇಶ ಸಹಕಾರಿ ಸಂಘದ ಬೆಂಜನಪದವು ಶಾಖೆಯಲ್ಲಿ ಸದಸ್ಯರು ಹಾಗೂ ಗ್ರಾಹಕರ ಅನುಕೂಲದ ದೃಷ್ಟಿಯಿಂದ ಸೇಫ್ ಲಾಕರ್ ಸೌಲಭ್ಯವನ್ನು ಅಳವಡಿಸಲಾಗಿದ್ದು, ಬುಧವಾರ ಸಂಘದ ಅಧ್ಯಕ್ಷ ಸುಭಾಷ್ ಚಂದ್ರ ಜೈನ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಸುಭಾಷ್ ಚಂದ್ರ ಜೈನ್ ಅವರು ಮಾತನಾಡಿ, ತಾಲೂಕಿನಾದ್ಯಂತ ಈಗಾಗಲೇ 9 ಶಾಖೆಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ವರ್ತಕರ ವಿವಿಧೋದ್ದೇಶ ಸಹಕಾರಿ ಸಂಘವು ಸದಸ್ಯರ ಬೇಡಿಕೆಗೆ ಅನುಗುಣವಾಗಿ ಈ ಸೌಲಭ್ಯವನ್ನು ಹಂತ ಹಂತವಾಗಿ ವಿವಿಧ ಶಾಖೆಗಳಲ್ಲಿ ಅಳವಡಿಸಲಾಗುವುದು ಎಂದು ತಿಳಿಸಿದರು. 4278 ಜನ ಸದಸ್ಯರು, 10,000ಕ್ಕಿಂತಲೂ ಹೆಚ್ಚು ಗ್ರಾಹಕರನ್ನ ಹೊಂದಿರುವ ಈ ಸಂಸ್ಥೆಯು ಸುಮಾರು 42 ಕೋಟಿ ರೂಪಾಯಿ ದುಡಿಯುವ ಬಂಡವಾಳವನ್ನ ಹೊಂದಿದ್ದು, ಸದಸ್ಯರ ಠೇವಣಾತಿಗಳಿಗೆ ಗರಿಷ್ಠ ಶೇಕಡಾ 9.50% ವಾರ್ಷಿಕ ಬಡ್ಡಿ ನೀಡುತ್ತಿದ್ದು, ಆರ್ಥಿಕ ಅವಶ್ಯಕತೆಯುಳ್ಳ ಸದಸ್ಯರಿಗೆ ವ್ಯಾಪಾರ ಅಭಿವೃದ್ಧಿ ಸಾಲ, ಆಸ್ತಿ ಅಡಮಾನ ಸಾಲ, ಕಟ್ಟಡ ನಿರ್ಮಾಣ ಸಾಲ, ಬಂಗಾರದ ಅಡವಿನ ಸಾಲ ಹಾಗೂ ಇನ್ನಿತರ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿದೆ. 2020-21 ಸಾಲಿನಲ್ಲಿ ನಡೆಸಿರುವ ಸುಮಾರು 182 ಕೋಟಿ ವ್ಯವಹಾರದಿಂದ ಸಂಸ್ಥೆಯು ರೂಪಾಯಿ 60.24 ಲಕ್ಷದಷ್ಟು ನಿವ್ವಳ ಲಾಭವನ್ನು ಗಳಿಸಿದ್ದು, ಈ ಸಮಯದಲ್ಲಿ ಕೋವಿಡ್ ಮಹಾಮಾರಿ ಒಕ್ಕರಿಸಿ ವ್ಯಾಪಾರಕ್ಕೆ ತುಂಬಾ ಹೊಡೆತ ನೀಡಿದೆ. ಈ ಅವಧಿಯಲ್ಲಿ ಸದಸ್ಯರಿಗೆ 1 ತಿಂಗಳು ಬಡ್ಡಿ ರಹಿತ ಬಂಗಾರದ ಅಡವಿನ ಸಾಲ ಮತ್ತು ಸಂಸ್ಥೆಯ ರಾಯಿಯಲ್ಲಿ ಪಶುಸಂಗೋಪನಾ ವೃತ್ತಿ ನಿರತರಿಗೆ ಕೇಂದ್ರ ಸರ್ಕಾರದ ಸೂಚನೆಯಂತೆ ಶೇಕಡಾ 7.5ರಲ್ಲಿ ಸಾಲ ಸೌಲಭ್ಯ ನೀಡಲಾಗಿದ್ದು, ಈ ವರ್ಷ ತೃಪ್ತಿದಾಯಕ ಲಾಭವನ್ನು ಹೊಂದಲಾಗಿದೆ. ಈ ಅವಧಿಗೆ ಸದಸ್ಯರಿಗೆ ಶೇಕಡಾ 12ರಷ್ಟು ಪಾಲು ಬಂಡವಾಳದ ಮೇಲೆ ಡಿವಿಡೆಂಡ್ ನೀಡುವ ಇರಾದೆಯನ್ನ ಹೊಂದಿದೆ ಎಂದು ತಿಳಿಸಿದರು. ಸಂಸ್ಥೆಯ ಮುಖಾಂತರ ವಿದ್ಯುತ್ ಶಕ್ತಿ, ಟೆಲಿಫೋನ್ ಬಿಲ್ಲು ಪಾವತಿ ವ್ಯವಸ್ಥೆ, ಸರ್ಕಾರದ ವ್ಯವಸ್ಥೆಗಳನ್ನು ಒದಗಿಸಿಕೊಡುವ ಕಾರ್ಯಗಳು ನಡೆಯುತ್ತಿದ್ದು, ಇನ್ನು ಮುಂದಕ್ಕೆ ಬಂಟ್ವಾಳ ತಾಲೂಕಿಗೆ ಅಗತ್ಯವಿರುವ ಸೆಕ್ಯೂರಿಟಿ ಸರ್ವಿಸ್ ಕಾರ್ಯವನ್ನ, ಗ್ರಾಹಕರ ಕೃಷಿ ಉತ್ಪನ್ನಗಳಾದ ಅಡಿಕೆ ಹಾಗೂ ಇನ್ನಿತರ ವ್ಯವಸ್ಥೆಗಳ ಖರೀದಿ ವ್ಯವಸ್ಥೆಯನ್ನ ಶೀಘ್ರದಲ್ಲಿಯೇ ಆರಂಭಿಸಲಾಗುವುದು ಎಂದು ವಿವರಿಸಿದರು. ಇದಲ್ಲದೆ ಬ್ಯಾಂಕೇತರ ವ್ಯವಹಾರವನ್ನು ಕೂಡ ಮಾಡಲಿಕ್ಕೆ ನಾವು ಈಗಾಗಲೇ ಅದರ ಬಗ್ಗೆ ನಾವು ಕ್ರಮವನ್ನು ಕೈಗೊಳ್ತಾ ಇದ್ದೇವೆ. ಇವರ ನಮ್ಮ ಬಿಲ್ಡಿಂಗ್ ಕಟ್ಟಡ ಮಾಲೀಕರ ಆಶಯ ಕೂಡ ಇದೆ. ನೀವು ಅಡಿಕೆಯನ್ನು ಯಾಕೆ ನಿಮ್ಮ ಸೊಸೈಟಿ ಮುಖಾಂತರ ಖರೀದಿ ಮಾಡಬಾರ್ದು ಎಂಬ ಮಾತನ್ನು ಅವತ್ತು ಹೇಳಿದ್ದಾರೆ. ಇದರ ಬಗ್ಗೆ ಕೂಡ ಈಗಾಗಲೇ ನಾವು ಕ್ಯಾಂಪು ಅಥವಾ ಮಾಸ್ ಇವರಲ್ಲಿ ಏಜೆನ್ಸಿ ತಗೊಂಡು ಅದನ್ನು ನಮ್ಮ ಈ ಸಂಸ್ಥೆಯ ಮುಖಾಂತರ ಅಡಿಕೆ ಖರೀದಿಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಲಿಕ್ಕಿದ್ದೇವೆ. ಅದರೊಟ್ಟಿಗೆ ಈಗ ಶೀಘ್ರದಲ್ಲಿಯೇ ನಮ್ಮ ಬಂಟ್ವಾಳ ವರ್ತಕರ ಸಹಕಾರಿ ಸಂಘದ ನಮ್ಮ ಬ್ಯಾಂಕೇತರ ವ್ಯವಹಾರದಂಥ ಸೆಕ್ಯೂರಿಟಿ ಗಾರ್ಡ್ಸ್ ಒಂದು 10-20 ಜನ ಸೆಕ್ಯೂರಿಟಿ ಗಾರ್ಡ್ಸ್ಗಳನ್ನು ನೇಮಕ ಮಾಡಿಕೊಂಡು ಬಂಟ್ವಾಳ ತಾಲೂಕಿಗೆ ಅಗತ್ಯವಿರತಕ್ಕಂಥ ಸೆಕ್ಯೂರಿಟಿ ಗಾರ್ಡನ್ನು ಒದಗಿಸಿಕೊಡುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಸಹಕಾರಿ ಸಂಸ್ಥೆಗೂ ಸೆಕ್ಯೂರಿಟಿ ಗಾರ್ಡ್ಗಳು ಬೇಕು. ಅದರೊಟ್ಟಿಗೆ ಪಬ್ಲಿಕ್ಕಿಗೆ, ಜನರಿಗೆ ಬಂಟ್ವಾಳದಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ಇಲ್ಲ, ಮಂಗಳೂರು ಹೋಗಬೇಕು, ಮಂಗಳೂರಿನ ಸೆಕ್ಯೂರಿಟಿ ಗಾರ್ಡನ್ನು ತರಬೇಕು. ಅದನ್ನು ಕೂಡ ಮುಂದಿನ ಡಿಸೆಂಬರ್ ಒಳಗೆ ನಾವು ಆರಂಭ ಮಾಡಲಿಕ್ಕೆ ಇದ್ದೇವೆ ಅಂತ ಹೇಳುತ್ತಾ, ಈ ಸಂದರ್ಭದಲ್ಲಿ ನಮ್ಮ ಬ್ಯಾಂಕಿನ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಮಂಜುನಾಥ್ ರೈ ನಮಗೆಲ್ಲ ರೀತಿಯಲ್ಲಿ ನಾವು ಯಾವುದೇ ಒಂದು ಕೆಲಸವನ್ನು ಮಾಡೋದಕ್ಕೆ ಒಳ್ಳೆ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಮುಖ್ಯ ಅತಿಥಿಯಾಗಿದ್ದ ಕ್ರಿಸ್ಟಲ್ ಕಟ್ಟಡದ ಮಾಲಕ ಬ್ಯಾಪ್ಟಿಸ್ಟ್ ಕ್ರಾಸ್ತಾ ಅವರಿಗೆ ಸೇಫ್ ಲಾಕರ್ನ ಮೊದಲ ಕೀಲಿ ಕೈಯನ್ನ ಹಸ್ತಾಂತರ ಮಾಡಲಾಯಿತು. ಬಳಿಕ ಮಾತನಾಡಿದ ಅವರು, ಸಂಘದ ಆಡಳಿತ ಮಂಡಳಿಯು ಅತ್ಯಂತ ಶ್ರದ್ಧೆಯಿಂದ ಕೆಲಸ ನಿರ್ವಹಿಸುತ್ತಿದ್ದು, ಗ್ರಾಹಕರ ಅನುಕೂಲಕ್ಕಾಗಿ ಹೊಸ ಸೌಲಭ್ಯಗಳನ್ನು ಒದಗಿಸುತ್ತಿರುವುದು ಅಭಿನಂದನೀಯ ಎಂದರು. ಬಹಳ ಶ್ರದ್ಧೆಯಿಂದ ನೀವು ಕೆಲಸ ಮಾಡ್ತಾ ಇದ್ದೀರಿ. ಜನಗಳು ಬರ್ತಾ ಇದ್ದಾರೆ ಮತ್ತು ವಿದ್ಯುತ್ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟುವುದು ಅದೊಂದು ಶುರು ಮಾಡಿದ್ದೀರಿ. ನಂತರ ಈಗ ಒಂದು ಲಾಕರ್ ಒಂದು ಅಗತ್ಯ ಇತ್ತು. ಹೀಗೆ ಮುಂದುವರಿಸಲಿ, ಹೀಗೆ ಒಳ್ಳೇದು ಮಾಡಲಿ, ದೇವರು ಮಾಡಲಿ ಅಂತ ಹೇಳಿ. ಈ ಸಂದರ್ಭ ಸಂಸ್ಥೆಯ ಉಪಾಧ್ಯಕ್ಷ ಮಂಜುನಾಥ್ ರೈ, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಅಜಿತ್ ಕುಮಾರ್ ಜೈನ್, ನಿರ್ದೇಶಕರಾದ ಹೇಮಂತ್ ಕುಮಾರ್, ಶಾಖಾಧಿಕಾರಿ ಸದಾಶಿವಪುತ್ರನ್, ಹಿರಿಯ ಸಿಬ್ಬಂದಿ ಅತಿಶಯ ಹೆಗ್ಡೆ, ಪ್ರಮುಖರಾದ ದಿವಾಕರ್ ಆಚಾರ್ಯ ಸಾಲೆತ್ತೂರು, ಅಶೋಕ್ ಬಡಕಬೈಲು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.